ನಮ್ಮ ಕುಡ್ಲ ವಾಹಿನಿಗೆ ಇಂದು 23 ವರ್ಷದ ಸಂಭ್ರಮ. ಈ ಹಿನ್ನೆಲೆ ನಮ್ಮ ಕುಡ್ಲ ವಾಹಿನಿಯ ಆಡಳಿತ ಮಂಡಳಿಯ ವತಿಯಿಂದ ಇಂದು ಶರವು ಮಹಾಗಣಪತಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು. 23 ವರ್ಷದ ಹಿಂದೆ ಇದೇ ದಿನ ಈ ಕ್ಷೇತ್ರದಲ್ಲಿ ನಮ್ಮ ಕುಡ್ಲ ವಾಹಿನಿ ಆರಂಭವಾಗಿತ್ತು. ಈ ಸಂದರ್ಭದಲ್ಲಿ ಆಶೀರ್ವದಿಸಿದ ಶ್ರೀ ಕ್ಷೇತ್ರದ ಮುಕ್ತೇಸರಾದಂತಹ ಶರವು ರಾಘವೇಂದ್ರ ಶಾಸ್ತ್ರಿಗಳು 23 ವರ್ಷಗಳ ಹಿಂದೆ ಹುಟ್ಟಿ ಬೆಳೆದ ನಮ್ಮ ಕುಡ್ಲ ವಾಹಿನಿ ಎಂಬ ಕೂಸು ಇಂದು ಬೆಳೆದು ಹೆಮ್ಮರವಾಗಿದೆ. ನಮ್ಮ ಕುಡ್ಲ ಸಂಸ್ಥೆಯಿಂದಾಗಿ ನಮ್ಮ ಸಂಸ್ಕೃತಿ, ತುಳುನಾಡಿನ ದೈವ ದೇವರುಗಳ ಕಾರ್ಯಕ್ರಮಗಳನ್ನು ಕುಳಿತಲ್ಲಿಂದಲೇ ವೀಕ್ಷಿಸುವಲ್ಲಿ ಸಾಧ್ಯವಾಗಿದೆ. ಅದೆಷ್ಟೋ ಜನರಿಗೆ ಇಂತಹ ಹಬ್ಬ ಹರಿದಿನಗಳಂದು ದೇವಸ್ಥಾನಗಳಿಗೆ ಬರುವ ಅವಕಾಶವಿಲ್ಲ. ಅಂತಹ ಜನರ ಮನೆ ಬಾಗಿಲಿಗೆ ಕಾರ್ಯಕ್ರಮಗಳನ್ನು ವೀಕ್ಷಿಸುವಂತೆ ಮಾಡಿದ ಸಂಸ್ಥೆಗೆ ಮುಂದೆಯೂ ಉತ್ತರೋತ್ತರ ಅಭಿವೃದ್ಧಿಯಾಗಲಿ. ಕರ್ಕೇರ ಕುಟುಂಬಸ್ಥರು ಹಾಗೂ ಸಂಸ್ಥೆಯ ಸಿಬ್ಬಂದಿಗೆ ಮಹಾಗಣಪತಿ ಒಳ್ಳೆಯದನ್ನ ಮಾಡಲಿ ಅಂತ ಶುಭ ಹಾರೈಸಿದ್ರು. ಜೊತೆಗೆ ಶರವು ಕ್ಷೇತ್ರದ ಮಹಿಮೆ ಹಾಗೂ ಇತಿಹಾಸವನ್ನು ವಿವರಿಸಿಕೊಟ್ರು. ಈ ಸಂದರ್ಭ ನಮ್ಮ ಕುಡ್ಲ ಸಂಸ್ಥೆಯ ನಿರ್ದೇಶಕರುಗಳಾದಂತಹ ಹರೀಶ್ ಬಿ ಕರ್ಕೇರ, ಸುರೇಶ್ ಬಿ ಕರ್ಕೇರ, ಮೋಹನ್ ಬಿ ಕರ್ಕೇರ, ಲೀಲಾಕ್ಷ ಬಿ ಕರ್ಕೇರ ಹಾಗೂ ಕರ್ಕೇರ ಕುಟುಂಬಸ್ಥರು, ಸಿಇಒ ಕದ್ರಿ ನವನೀತ ಶೆಟ್ಟಿ ಉಪಸ್ಥಿತರಿದ್ದರು. ದೇವರ ಬೇಡೊಂದು ರಕ್ಷೆ ಪ್ರಾರ್ಥನೆ ಮಾಡ್ತಾರೆ. ಶ್ರೇಯಸ್ಸನ್ನು ಯುಕ್ತ ವಿದ್ಯೆ ಬುದ್ಧಿ ಸದ್ಬುದ್ಧಿ ಕೊಡದು ಮಾತಾಡ ರಕ್ಷೆ ಕೊಟ್ಟು ಕಾಪಾಡು. ಉತ್ತರ ಸೇವೆದ ಸಂಪೂರ್ಣ ಫಲ ಕೊಡದು ರಕ್ಷೆ ಕೊಡದು ಕಾಪಾಡು. ಸಂಪೂರ್ಣ ಫಲ ರಕ್ಷಣೆ ಕೊಡದು ಕಾಪಾಡು ಅಂಚೆನೆ ಆಯ್ತಾನೆ. ನಮ್ಮ ಕುಡ್ಲ ಕಾಪಾಡು. ಉತ್ತರ ನಮ್ಮ ಕುಡ್ಲದ ರಕ್ಷೆ ಕೊಟ್ಟು ಪರ್ವಕಾಲ ಸೇವೆ ಸಂಪೂರ್ಣ ಏನೇ 5,000 ತಾರಾಯ್ದ ಪಲ್ಲ ಪೂಜೆ ಅಂತ ಎದುರು ತೋಜುಂಡು ಕರ್ಮೂಟ ಕಟ್ಟಿನ ಕಡಂಜದ ನೆಟ್ಟು 5,000 ತಾರಾಯಿ ಬರೆದು ದೇವರಿಗೆ ಅರ್ಪಣೆ ಮಲ್ಪರೆ ಉಂಟು. ಅವು ಎಲ್ಲೇ ಕಾಂಡಿ ವಿಸರ್ಜನೆ ಹಾಪುಂಡು. ಬೈಯಾಡು ಮಾತ ಆನಾಗ 10-12 ಗಂಟೆ ಹಾಪುಂಡು. ಅಪ್ಪ ಸೇವೆ ಹಾಪುಂಡು. ಮಾತ ಇನ್ನಿ ವಿಶೇಷ ಅನ್ನಿದ್ದವರು ಎಂಕುಲು ಮಾತ ಬೈಯಾಗ 5 ಗಂಟೆದ್ದು ಬೊಕ್ಕ ದೇವರ ಪ್ರಸಾದ ವಿತರಣೆ ಮಲ್ಪುಣ ಅನ್ ಮಲ್ತದ. ಕಾಂಡೆ ಪಂಚಗಜ್ಜಾಯ ಸೇವೆ ಅಪ್ಪ ಸೇವೆ ತುಕ್ಕೊಂಡು ಕಲ್ಪೋಕ್ತ ಪೂಜೆ ಕೊಡ್ಲಿ ಭಕ್ಷ್ಯ ಆಪುಂಡು ಆಯ್ತ ಒಂದು ಅಂಡ ಗಣೋಮ ಆಪನು 16 ಗಂಟೆದವರು 5 ಬೊಕ್ಕ ದೇವರ ಇದೇ ಮಾತ ಬೋರಂಡು ಐದಾರು ಪ್ರಸಾದ ಗಣೋಮದ ಪ್ರಸಾದ ಬೈಯಾಡಿ ಎಂಕುಲು 5 ಗಂಟೆದ್ದು ಬೊಕ್ಕ ಮಲ್ಪ ಮಹಾಗಣಪತಿ ದೇವರಿ ಮಾತೇರೆಗ್ಲ ನಂಬ ಗುಡ್ಲದ ಹಾಕ್ಲಿಕ್ಲ ವಿಶೇಷ ಅದು ಆರು ಆಕಳು ರಾಣಿ ಹಬ್ಬಕ್ಕ ಈ ತುಳುನಾಡದ ವಿಶೇಷ ವರ್ತಿ ರಾಣಿ ಅನ್ನ ಪರವಾದ ಒಂಜಿ ಕಾರ್ಯನ ಪತ್ತೊಂದೇರು ಅವೇನು ಮಾಡಿ ಯಶಸ್ವಿ ಅದು ಮಲ್ತದೆ. ಇತ್ತೇ ಅದೇ 24ನೇ ವರ್ಷಕ್ಕೆ ಆತೊಂದುಳ್ಳೇರು ಇತ್ತೇನೆ ಅಂತಾರಾಷ್ಟ್ರೀಯ ಖ್ಯಾತಿ ಬೈದುಂಡು ನೆತ್ತು ಮಿತ್ತದ ಕೀರ್ತಿ ಜಾಲವ ನೆತ್ತು ಮಿತ್ತದ ದೇಶಕ್ಕೆ ಸೇವೆ ಮಲ್ಪರೆ, ಜನಕಲ್ನ ಸೇವೆ ಮಲ್ಪರೆ, ದೇವರನಾಕಲ್ನ ಸೇವೆ ಮಲ್ಪರೆ ಬಡ್ದನ ಶಕ್ತಿ ಆರೋಗ್ಯವಾಗಿ ಒಗ್ಗಟ್ಟು ಒಮ್ಮತ ಕೀರ್ತಿ ಜಾಲ ಕೊಡ್ದು ಕುಟುಂಬದಾಗ್ಲಿಕ್ಕೆ ಶ್ರೇಯಸ್ಸು ಕೊಡ್ದು ಅಂಚೆನೆ ನಮ್ಮ ಕುಡ್ಲದ ಮಾತ ವೀಕ್ಷಕರಿಗೆ ಆ ದೇವರು ನಿರಂತರ ಆರೋಗ್ಯ ಭಾಗ್ಯ ಸುಖ ಸಂಬಂಧ ಶ್ರೇಯಸ್ಸು ಕೊಡಂತೆ ಶುಭ ಮಸ್ತು.